ಉಕ್ರೇನ್ನಲ್ಲಿ ರಷ್ಯಾ ಸೇನಾ ಪಡೆ ದಾಳಿಯಿಂದ ಭಾರತೀಯರು ಕಂಗಾಲಾಗಿದ್ದು, ಈ ಮಧ್ಯೆ ರಾಜ್ಯದ ಹಾವೇರಿ ಮೂಲದ ನವೀನ್ ಎಂಬ ವಿದ್ಯಾರ್ಥಿ ಬಲಿಯಾಗಿದ್ದಾನೆ. ಈ ಹಿನ್ನೆಲೆ ಉಕ್ರೇನ್ನಲ್ಲಿ ಸಿಲುಕಿದ್ದ ಭಾರತೀಯ ವಿದ್ಯಾರ್ಥಿಗಳನ್ನು ಕೂಡಲೇ ಸ್ವದೇಶಕ್ಕೆ ಮರಳಿ ತರಲು ಕೇಂದ್ರ ಸರ್ಕಾರ ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ವಿದ್ಯಾರ್ಥಿ ಸಂಘಟನೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಮಂಗಳೂರು ನಗರದ ಹಕ್ಕೊತ್ತಾಯ ನಡೆಸಿತು. ನಗರದ ಕ್ಲಾಕ್ ಟವರ್ ಬಳಿ ನಡೆದ ಕಾರ್ಯಕ್ರಮದಲ್ಲಿ ಮೊಂಬತ್ತಿ ಬೆಳಗಿಸಿ ಬಲಿಯಾದ ನವೀನ್ಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಉಡುಪಿ ಕ್ಯಾಂಪಸ್ ಫ್ರಂಟ್ ಜಿಲ್ಲಾ ಮುಖಂಡ ಒಸಮಾ ಕುಂದಾಪುರ, ಮೊಹಮ್ಮದ್ ಸರಫುದ್ದೀನ್, ಅಶ್ರಫ್ ಪೋರ್ಕೋಡಿ ಭಾಗವಹಿಸಿ ಮಾತನಾಡಿದರು. ಭಾರತದ ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿ ಹತ್ಯಾಕಾಂಡಗಳು ಆಗ್ತಾ ಇದ್ದಾವೆ. ಯಾವ ರೀತಿ ಅಲ್ಲಿನ ಒಂದೊಂದು ಸ್ಫೋಟಗಳು, ಮಿಸೈಲ್ಸ್ಗಳು ಬೀಳುವಂಥದ್ದು ಇಡೀ ದೇಶ ವಾಟ್ಸಪ್ನಲ್ಲಿ, ಯೂಟ್ಯೂಬ್ನಲ್ಲಿ ನೋಡ್ತಾ ಇದೆ. ನಮಗೆ ತಿಳಿದಿರುವಂಥದ್ದು ಇದೆ. ಸುಮ್ಮನೆ ಬೇಕಾದಷ್ಟು ಸುಮ್ಮನೆ ವಿಷಯ ಇಲ್ಲದೆ ಎರಡು ದೇಶಗಳ ಮಧ್ಯೆ ಜಗಳ ಆಗ್ತಾ ಇದೆ. ಅದರಲ್ಲಿ ಮುಖ್ಯ ವಿಷಯವಾಗಿ ಇಲ್ಲಿನ ನಮ್ಮ ಭಾರತ ದೇಶದ ವಿದ್ಯಾರ್ಥಿಗಳು ಏನು ಅಲ್ಲಿ ಹೋಗಿ ಕಲಿತುಕೊಂಡು ಇಲ್ಲಿ ತನ್ನ ಫ್ಯೂಚರ್ಗಳಿಗೆ ಅಲ್ಲಿ ಹೋಗಿದ್ದಾರೆ. ಅವರ ವಿಡಿಯೋಸ್ಗಳು ನಾವು ನೋಡಿದ್ದೀವಿ. ಹೇಗೆ ಅವರು ತನ್ನವನ್ನು ಲೈವ್ ಮಾಡುವ ಮುಖಾಂತರ, ಯೂಟ್ಯೂಬ್ಗಳಲ್ಲಿ ವಿಡಿಯೋ ಬಿಡುವ ಮುಖಾಂತರ ಯಾವ ರೀತಿ ಇಲ್ಲಿನ ಗೌರ್ಮೆಂಟ್ಗಳಲ್ಲಿ ಬೇಡ್ಕೊಳ್ತಾ ಇದ್ದಾರೆ ತಮ್ಮನ್ನು ಕಾಪಾಡಿ ಅಂತ. ನಾವು ಇಲ್ಲಿ ಅರ್ಥ ಮಾಡಬೇಕಾಗಿರೋದು ಒಂದೇ, ಅಂದರೆ ಯಾಕೆ ಇಲ್ಲಿನ ಭಾರತ ಸರ್ಕಾರ, ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ಉತ್ತರ ಕೊಡ್ತಾ ಇಲ್ಲ? ಎಲ್ಲ ದೇಶಗಳಿಂದ ಕೇಳಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಲ್ಲಿನ ರೆಸ್ಕ್ಯೂ ಟೀಮ್, ಅಲ್ಲಿನ ಎಂಬಾಸಿ ಏನಿದೆ ಎಲ್ಲರಿಗೂ ಅವರವರ ದೇಶಕ್ಕೆ ತಲುಪಿಸಿದೆ. ಆದರೆ ಯಾಕೆ ಭಾರತ ವಿಫಲವಾಗಿದೆ? ಯಾಕೆ ಭಾರತ ಸೆಂಟ್ರಲ್ ಗೌರ್ಮೆಂಟ್ ವಿಫಲವಾಗಿದೆ? ನಾವು ನೋಡಿರ್ಬೋದು, ಇಲ್ಲಿ ನಮ್ಮ ದೇಶದಲ್ಲಿ ಈ ಚುನಾವಣೆ ಸಮಯದಲ್ಲಿ ಬರುವಾಗ ಯಾವ ರೀತಿ ಗಲಭೆಗಳಾಗ್ತವೆ, ಯಾವ ರೀತಿ ಎರಡು ಧರ್ಮಗಳ ಮಧ್ಯೆ ಯಾವ ರೀತಿ ಕಮ್ಯುನಿಸಮ್ ಆಗ್ತಾ ಇದೆ. ಇದರ ವಿಚಾರವಾಗಿ ಮಾತಾಡಲಿಕ್ಕೆ ಈ ಭಾರತದ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಎದ್ದು ನಿಲ್ತದೆ. ಆದರೆ ಯಾಕೆ ಆ ವಿದ್ಯಾರ್ಥಿಗಳು, ಉಕ್ರೇನ್ನಲ್ಲಿ ಸಿಕ್ಕ ಬೀಳುವಂಥ ವಿದ್ಯಾರ್ಥಿಗಳಿಗೆ